ಮತ್ತೊಂದು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ. ಮಹಿಳಾ ಕಾಂಗ್ರೆಸ್ ಸಮಾವೇಶಕ್ಕೆ ದೇವಸ್ಥಾನದ ಸಭಾಂಗಣದಲ್ಲಿ ಅವಕಾಶ ನೀಡಲಾಗಿತ್ತು. ವ್ಯವಸ್ಥಾಪನಾ ಸಮಿತಿ ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳ ವಿರುದ್ಧ ಹಿಂದೂಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಈ ಸಮಾವೇಶದಲ್ಲಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಭಾಗಿಯಾಗಿದ್ದು, ಹಿಂದೂಪರ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದ್ದ. ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ, ಅಧ್ಯಕ್ಷ ಪಂಜಿಗುಡ್ಡೆ ಈಶ್ವರ ಭಟ್ ಕೂಡ ಇದರಲ್ಲಿ ಭಾಗಿಯಾಗಿದ್ದರು. ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯಡಿ ಬರುವ ದೇವಸ್ಥಾನ ಇದಾಗಿದ್ದು, ಇಲಾಖೆ ನಿಯಮದ ಪ್ರಕಾರ ರಾಜಕೀಯ ಸಭೆ ಸಮಾರಂಭಗಳಿಗೆ ದೇವಸ್ಥಾನದ ಪ್ರದೇಶದಲ್ಲಿ ಅವಕಾಶವಿಲ್ಲ. ಆದರೆ ಇಲಾಖೆಯ ನಿಯಮ ಮೀರಿ ಈ ಸಭೆ ನಡೆದಿದೆ. ಸಭೆ ನಡೆಸಲು ಅವಕಾಶ ನೀಡಿದ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಲಾಗಿದೆ. ಪುತ್ತೂರು ತಾಲೂಕು ನಿರ್ವಹಣಾಧಿಕಾರಿಗಳಿಗೆ ಈ ಕುರಿತು ಬಿಜೆಪಿ ದೂರನ್ನು ನೀಡಿದೆ. ಇನ್ನು ವಿವಾದದ ಬಗ್ಗೆ ಸ್ಪಷ್ಟನೆ ನೀಡಿರುವ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪಂಜಿಗುಡ್ಡೆ ಈಶ್ವರ ಭಟ್ ಅವರು, ಕಾರ್ಯಕ್ರಮಕ್ಕೆ ಅವಕಾಶ ಕೋರುವ ಸಂದರ್ಭದಲ್ಲಿ ಮಹಿಳಾ ಸಮಾವೇಶ ಎಂದು ನಮೂದಿಸಲಾಗಿತ್ತು. ಈ ಕಾರಣಕ್ಕೆ ಸಮಾವೇಶಕ್ಕೆ ಅವಕಾಶ ನೀಡಲಾಗಿತ್ತು. ನನ್ನನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹೆಸರನ್ನು ಹಾಕಲಾಗಿತ್ತು. ಆ ತಕ್ಷಣವೇ ಕಾರ್ಯಕ್ರಮದಿಂದ ಹೊರಗೆ ಬಂದಿದ್ದೇನೆ. ಕಾರ್ಯಕ್ರಮ ಆಯೋಜಕರ ವಿರುದ್ಧ ಕ್ರಮ ಕೈಗೊಳ್ಳಲು ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದರು. ಇದು ಯಾವುದೇ ಪಕ್ಷದ ಕಾರ್ಯಕ್ರಮವಾಗಿರದೆ ಅಧ್ಯಕ್ಷರು ಮಹಿಳಾ ಸಮಿತಿಯ ಕಾರ್ಯಕ್ರಮ ಮಾತ್ರ ಆಗಿರುತ್ತದೆ ಅಂತೇಳಿ ನಮಗೆ ತಿಳಿಸಿರುತ್ತಾರೆ. ನಾವು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿರುತ್ತೇವೆ. ಹಾಗೆ ನನ್ನನ್ನು ಕೂಡ ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ನಾನು ಆ ಕಾರ್ಯಕ್ರಮಕ್ಕೆ ಹೋಗುವಾಗ ಅಲ್ಲಿ ಹಿಂದೆ ಬ್ಯಾನರಲ್ಲಿ ಕಾಂಗ್ರೆಸ್ ಅಂತ ಹೇಳುವುದನ್ನು, ಮಹಿಳಾ ಕಾಂಗ್ರೆಸ್ ಘಟಕದಿಂದ ಅಂತ ಹೇಳುವುದನ್ನು ನಾನು ಕಂಡಿದ್ದೇನೆ. ಅದ ನಂತರ ನಾನು ಆ ವೇದಿಕೆಯಿಂದ ಹಿಂತಿರುಗಿದ್ದೇನೆ. ಆ ತಕ್ಷಣ ಅವುಗಳೇ ಬಂದು ನಮ್ಮ ಶ್ರೀನಿವಾಸರವರ ಹತ್ರ, ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸರ ಹತ್ರ ಅವರು ಕಾನೂನಿನ ವಿರುದ್ಧ ಹೋಗಿದ್ದಾರೆ, ಆದ ಕಾರಣ ಅವರಿಗೆ ನೋಟಿಸ್ ಮಾಡಿ ಅಂತ ಹೇಳುವುದನ್ನು ಮಾಡಿದ್ದೇವೆ. ಅವರಿಗೆ ನೋಟಿಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. 7 ದಿವಸದೊಳಗೆ ಅದಕ್ಕೆ ಉತ್ತರ ನೀಡಬೇಕಂತ ಹೇಳುವುದನ್ನು ನೋಟಿಸಿನಲ್ಲಿ ಉಲ್ಲೇಖ ಮಾಡಿದ್ದೇವೆ. ನಾವು ಇಷ್ಟರ ತನಕ ನಮ್ಮ ಕಮಿಟಿಯು ಯಾವುದೇ ರಾಜಕೀಯವನ್ನು ಮಾಡಲಿಲ್ಲ, ಇನ್ನು ಮುಂದೆಯೂ ಮಾಡುವುದಿಲ್ಲ. ಅದಲ್ಲದೆ ಎಷ್ಟೋ ಸಂಘಟನೆಗಳು ಇಲ್ಲಿ ಬರ್ತಾರೆ, ಎಷ್ಟೋ ಪಕ್ಷದವರು ಬರ್ತಾರೆ. ಯಾರು ಬಂದರೂ ಅವರು ಮಹಾಲಿಂಗೇಶ್ವರ ದೇವರ ಭಕ್ತರಂತ ಹೇಳಿ ನಾವು ಗ್ರಹಿಸಿದ್ದೇವೆ. ಹಾಗೆ ಎಲ್ಲ ಪಕ್ಷ, ಎಲ್ಲ ಜಾತಿ, ಎಲ್ಲ ವರ್ಗದವರು ಕೂಡ ಈ ಮಹಾಲಿಂಗೇಶ್ವರ ದೇವರ ಅಭಿವೃದ್ಧಿಗೆ ನಾನು ಸಹಕಾರ ಕೋರ್ತೇನೆ. ಯಾವುದೇ ರಾಜಕೀಯವನ್ನು ನಮ್ಮ ಸಮಿತಿಯು ಮಾಡಲಿಲ್ಲ ಅಂತ ಹೇಳೋದನ್ನು ತಿಳಿಸಿರುತ್ತೇನೆ.